ಅತಿಶಯ ರಾಮ ಸೇತುವ ನೋಡಬೇಕೆನ್ನುತ್ತಾಗ ಕಣರು ಸರಾಗದಲ್ಲಿ ನಡೆದು ಬೆರಗಿನಲ್ಲಿ ಕಂಡರು ರಾಮ ಸೇತುವ ಬೆರಗಿನಲ್ಲಿ ಕಂಡರು ಅರರೆ ಬಳಿರೆ ಅಮಮ ಸೇತು ಬಂಧ ವಿಸ್ಮಯ ಸೇತು ಬಂಧ ವಿಸ್ಮಯ 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 ಅರರೆ ಬಳಿರೆ ಯಮಮ ಸೇತು ಬಂಧ ವಿಸ್ಮಯ ಅರರೆ ಬಳಿರೆ ಅಮಮ ಸೇತು ಬಂಧ ವಿಸ್ಮಯ ಅರರೆ ಬಳಿರೆ ಅಮಮ ಸೇತು ಬಂಧ ವಿಸ್ಮಯ ಸೇತು ಬಂಧ ವಿಸ್ಮಯ ಸೇತು ಬಂಧ ವಿಸ್ಮಯ 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 ಶರದ ಮೇಲೆ ತೇಲುತ್ತಿರುವ ರಚನೆಯ ಶರದಿ ಶರದ ಮೇಲೆ ತೇಲುತ್ತಿರುವ 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 ರಚನೆಯ ತೇಲುತ್ತಿರುವ ರಚನೆಯ ತೇಲುತ್ತಿರುವ ರಚನೆಯ ಶರದಿ ಶರದ ಮೇಲೆ ತೇಲುತ್ತಿರುವ ರಚನೆಯ ತೇಲುತ್ತಿರುವ ರಚನೆಯ ತೇಲುತ್ತಿರುವ ರಚನೆಯ ತೇಲುತ್ತಿರುವ ರಚನೆಯ ತೇಲುತ್ತಿರುವ ರಚನೆಯ ಗಿರಿಯ ಮರದ ಬೆಸುಗೆ ನೀಲ ಶರದಿ ಮೇಲಿದೆ ಗಿರಿಯ ಮರದ ಮೇಲೆ ಗಿರಿಯ ಮರದ ಬೆಸುಗೆ ಗಿರಿಯ ಮರದ ಬೆಸುಗೆ ಗಿರಿಯ ಮರದ ಬೆಸುಗೆ ನೀಲ ಶರದಿ ಮೇಲಿದೆ ನೀಲ ಶರದಿ ಮೇಲಿದೆ ನೀಲ ಶರದಿ ಮೇಲಿದೆ ಭರಿತ ಶಮಗೆ ಫಲವು ರಾಮ ಸೇತುವಾಗಿದೆ ಭರಿತ ಶಮಗೆ ಫಲವು ಭರಿತ ಶಮಗೆ ಫಲವು ಭರಿತ ಶಮಗೆ ಫಲವು ರಾಮ ಸೇತುವಾಗಿದೆ ರಾಮ ಸೇತುವಾಗಿದೆ ರಾಮ ಸೇತುವಾಗಿದೆ ಅಮಮ ಅರರೆ ಅಮಮ ಅರರೆ ಅಲ್ಲಿ ನೋಡಿ ಕಡಲಗಾಗಿ ಮತ್ಸ್ಯ ಬಿಡುವುದ ಅಲ್ಲಿ ನೋಡು ನೋಡು ಅಲ್ಲಿ ನೋಡು ಕಡಲಕ್ಕಾಗಿ ಕಡಲಕ್ಕಾಗಿ ಮತ್ಸ್ಯ ಬಿಡುವುದ ಕಡಲಕ್ಕಾಗಿ ಮತ್ಸ್ಯ ಪಿಡಿಯುವುದ ಕಾಗಿ ಮತ್ಸ್ಯ ಪಿಡಿಯುವುದ ಕಡಲಕ್ಕಾಗಿ ಮತ್ಸ್ಯ ಪಿಡಿಯುವುದ ಮೆಲ್ಲ ಮುಳುಗಿ ಹಾರಿ ಮೆಲ್ಲ ಮುಳುಗಿ ಹಾರಿ ಮುಳುಗಿ ಮುಳುಗಿ ಮೆಲ್ಲ ಮುಳುಗಿ ಮೆಲ್ಲ ಮುಳುಗಿ ಹಾರಿ ಹಾರಿ ಕುಳಿತು ಹಾರಿ ಕುಳಿತು ಹಾರಿ ಕುಳಿತು ಎಲ್ಲ ಮುಳುಗಿ ಹಾರಿ ಕುಳಿತು ಮೀನ ತಿಂಬುದ ಮೀನ 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 ತಿಂಬುದ ಮೀನ ತಿಂಬುದ ಮೀನ ತಿಂಬುದ ಮತ್ಸ್ಯ ಪಿಡಿಯುವುದು
ಮೀನ ತಿಂಬುದ ಮತ್ಸ್ಯ ಪಿಡಿಯುವುದ ಮೀನ ತಿಂಬುದ ಪೆದ್ದೆರೆಗಳು ಉರುಳುತ್ತ ಅಲೆಗಳು ಉರುಳುತ್ತ ಅಲೆಗಳು ಉರುಳುತ್ತ ಕರಿಯ ಗಾತ್ರ ಪೆದ್ದೆರೆಗಳು ಉರುಳುತ್ತ ಅಲೆಗಳು ಉರುಳುತ್ತ ಅಲೆಗಳು ಉರುಳುತ್ತ ಭರದೊಳಪಳಿಸಲು ಸೇತು ನಾಟ್ಯವಾಡುತ್ತ ಅಲೆಗಳು ಭರದೊಳಪಳಿಸಲು ಅಲೆಗಳು ಸೇತು ನಾಟ್ಯವಾಡುತ್ತ ಸೇತು ರಾಮ ಸೇತು ನಾಟ್ಯವಾಡುತ್ತ ಅಲೆಗಳು ನಾಟ್ಯವಾಡುತ್ತ ಬಂದ ವಿಸ್ಮಯ ಅರರೆ ಬಳಿರೆ ಯಮ ಸೇತು ಬಂದ ವಿಸ್ಮಯ ಶರದ ಮೇಲೆ ತೇಲುತ್ತಿರುವ ರಚನೆಯ ಶರದ ಮೇಲೆ ತೇಲುತ್ತಿರುವ ರಚನೆಯ ವಿಸ್ಮಯ ಸೇತು ಬಂದ ವಿಸ್ಮಯ ಇಳುತ್ತಿರುವ ರಚನೆಯ ವಿಸ್ಮಯ ಅಮಮ
ದಿನ್ನತೈ ತೊಂದನ ದಿನ್ನತೈ ದಿದ್ದನ ದಿನ್ನತೈ 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 ತೈ ತೊಂದನ ದಿನ್ನತೈ ದಿದ್ದನ ದಿನ್ನತೈ ತೊಂದನ ದಿನ್ನತೈ 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 ದಿದ್ದನ ದಿನ್ನ ದಿತ್ತೊಂದನ ದಿನ್ನತ ತೊಂದನ ದಿನ್ನ ದಿತ್ತೊಂದನ ದಿನ್ನತೈ ತೈ ತೊಂದನ ದಿನ್ನತೈ ದಿದ್ದನ ದಿನ್ನತೈ ದಿದ್ದನ ದಿನ್ನತ ತೊಂದನ ದಿನ್ನತೈ ತೈ ವಿಸ್ಮಯ ಅರರೆ ಬಳಿರೆ ನಮಮ ಸೇತು ಬಂದ ವಿಸ್ಮಯ ಸರದಿ ಸರದ ಮೇಲೆ ತೇಲುತ್ತಿರುವ ರಚನೆಯ ಅರರೆ ಬಳಿರೆ ಅಮಮ ಅಮಮ ಅರರೆ ಅರರೆ ಬಳಿರೆ ಅಮಮ್ಮ ಸೇತು ಬಂದ ವಿಸ್ಮಯ. ಹೌದು, ಏನೋ ಕಲ್ಪನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಎಂತಹ ವಿಚಿತ್ರ ಇದು. ಎಲ್ಲಿ ನೋಡಿದರೂ ಮರ್ಕಟಗಳ ಹಿಂಡು. ಹೌದು, ಸಣ್ಣ ಸಣ್ಣ ಮಂಗಗಳು, ದೊಡ್ಡ ದೊಡ್ಡ ಮಂಗಗಳು, ಬೇರೆ ಬೇರೆ ಜಾತಿಯ ಮಂಗಗಳು, ಎಲ್ಲವೂ ಅವುಗಳ ದೇಹ ಗಾತ್ರಕ್ಕಿಂತ 100 ಮಾಡಿ ಮೇಲೆ ಎತ್ತರದ ಗಾತ್ರದ ಪರ್ವತವನ್ನು ಹೊತ್ತು ತಂದು ನೀರಿಗೆ ಹಾಕ್ತಾ ಇದ್ದಾರೆ. ಹೌದು, ಏನ ಒಂದು ವಿಚಿತ್ರ. ಈ ಮಂಗಗಳಿಗೆ ಆಯಾಸ ಆಗುವುದಿಲ್ಲ, ಆಗುದಿಲ್ಲ, ಹಸಿವೆ ಇಲ್ವೋ, ಇಲ್ವೇ ಇಲ್ಲ, ಬಾಯಾರಿಕೆ ಇಲ್ವೋ, ಇಲ್ವೇ ಇಲ್ಲ, ದಣಿವಿಲ್ವೋ, ಇಲ್ವೇ ಇಲ್ಲ. ಇಲ್ಲ, ಯಾಕಿಲ್ಲ? ರಾಮ ಎನ್ನುವ ನಾಮವನ್ನು ಉಚ್ಚರಿಸ್ತಾ 2ನೇ ಅಕ್ಷರ ಈ ಕೈಂಕರ್ಯದಲ್ಲಿ ಈ ಮಂಗಗಳು ತೊಡಗಿದ್ದಾವೆ. ಹೌದು, ಹಾಗಿದ್ರೆ ನೀನು ಆಲೋಚನೆ ಮಾಡಿ ನೋಡಿ. ಏನು 2 ಅಕ್ಷರವುಳ್ಳ ರಾಮನಾಮಕ್ಕೆ ಇಂತಹ ಯೋಗ್ಯತೆ ಉಂಟು ಅಂತ ಆದ್ರೆ ನಮ್ಮನ್ನೆಲ್ಲ ಏನು ಅಂತ ಹೇಳಬೇಕು ಅಲ್ವಾ? ಮೂಢರು ಅಂತ ಹೇಳಬೇಕು. ಖಂಡಿತ. ಅರರೆ ಅಮಮ್ಮ ಬಳಿರೆ ಇದು ವಿಸ್ಮಯ ಅಲ್ಲದ ಬೇರೆ ಏನು? ಹೌದು, ನೋಡಿದ್ಯಾ? ದೊಡ್ಡ ದೊಡ್ಡ ಪರ್ವತ, ದೊಡ್ಡ ದೊಡ್ಡ ಮರ ಎಲ್ಲವನ್ನು ತಂದು ಒಂದು ಬೆಸುಗೆಯ ಹಾಗೆ ನೀರ ಮೇಲೆ ಬೆಸೆದಿದ್ದಾರೆ. ಹೌದು, ಇದಕ್ಕೆ ಅರ್ಥ ಏನು ಗೊತ್ತಾ? ಏನು? ಭರಿತ ಶ್ರಮದ ಫಲವು ರಾಮ ಸೇತುವಾಗಿದೆ. ಒಂದು ರಾಮ ಸೇತುಗೆ ಎಷ್ಟು ಶ್ರಮ ಉಂಟು ಅಂತ ಅದು ಮಾಡಿದವರಿಗೆ ಗೊತ್ತು. ಖಂಡಿತ. ನೋಡಿದವರಿಗೆ, ಕೇಳಿದವರಿಗೆ ಯಾರಿಗೂ ಅದು ಅರ್ಥ ಆಗ್ಲಿಕ್ಕಿಲ್ಲ. ಖಂಡಿತ ಸಾಧ್ಯವಿಲ್ಲ ಎನ್ನುವುದು ನಮ್ಮಿಂದ ಅರ್ಥವಾಯಿತು. ಹೌದು, ರಾಮ ಸಾಮಾನ್ಯದವನಲ್ಲ, ಇವ ಮಹಾತ್ಮನೇ ಸರಿ, ದೇವನೇ ಸರಿ. ಈ ಮಂಗಗಳೆಲ್ಲ ಇಲ್ಲದಿದ್ರೆ ದುಡಿಲಿಕ್ಕೆ ಉಂಟ? ನಾವು ಒಂದು ಮಂಗ ಮನೆಯಲ್ಲಿ ಸಾಕಿದ್ರೆ ಅದರ ಉಪದ್ರ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅಂಥದ್ರಲ್ಲಿ ಇಷ್ಟೋ ಮಂಗಗಳು ಸಾವಿರ ಸಾವಿರ ಒಂದು ಶಿಸ್ತಿನಿಂದ, ಒಂದು ನಿಯತ್ತಿನಿಂದ ದುಡಿಬೇಕಿದ್ರೆ ಕಾರಣ ರಾಮ. ಆದ್ರೆ ನಮ್ಮೊಡೆಯನ ಆಜ್ಞೆ, ಸೇತುವನ್ನು ನೋಡಿ ಬನ್ನಿ. ಹೌದು, ಮೇಲೆ ಹೀಗೆ ಉಂಟು. ಹೌದು, ಕೆಳಗೆ ಏನುಂಟು ನೋಡ್ಬೇಕಲ್ಲ, ಸ್ವಲ್ಪ ನೋಡ್ಬೇಕಲ್ಲ. ಸ್ವಲ್ಪ ಹಿಡಿದು ನೋಡುವ. ಬಾ 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 ಬಾ.